ಕರಾವಳಿಗೆ ಮುಂಗಾರು ಪ್ರವೇಶವಾದ ಮೊದಲ ದಿನವೇ ಭಾರೀ ಗಾಳಿಮಳೆಗೆ ನಗರದ ಚಿಲಿಂಬಿಯಲ್ಲಿ ರಸ್ತೆ ಬದಿಯಿದ್ದ 4 ಮರಗಳು ದರಶಾಹಿಯಾಗಿದೆ. ಮುಂಗಾರು ಮಳೆ ಪ್ರವೇಶವಾದ ಮೊದಲ ದಿನವೇ ಭಾರೀ ಗಾಳಿಮಳೆ ಸುರಿದಿದ್ದು ಅಲ್ಲಲ್ಲಿ ಹಾನಿ ಸಂಭವಿಸಿದೆ. ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ದೊಡ್ಡ ಗಾತ್ರದ 4 ಮರಗಳು ಬುಡಸಹಿತ ಉರುಳಿ ಬಿದ್ದಿದೆ. ಪರಿಣಾಮ ಒಂದು ಕಾರು ಜಖಂಗೊಂಡಿದೆ. ಆದರೆ ಅಲ್ಲಿಯೇ ಜನಗಳು ಮತ್ತು ಸಣ್ಣ ಅಂಗಡಿಗಳು ಇದ್ದರೂ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮರಗಳು ರಸ್ತೆಗೆ ಉರುಳಿಬಿದ್ದ ಪರಿಣಾಮ ವಾಹನಗಳ ಸಂಚಾರಕ್ಕೆ ಅಡಚಣೆಯೂ ಉಂಟಾಗಿತ್ತು. ಒಂದಷ್ಟು ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು. ಕೆಲ ಬಸ್ಗಳು, ವಾಹನಗಳು ರಸ್ತೆ ಬದಲಿಸಿ ಸಂಚರಿಸಿತ್ತು. ಕಳೆದ ವರ್ಷ ಮಳೆಗಾಲದಲ್ಲೂ ಇದೇ ಪರಿಸರದ ಲೇಡಿ ಹಿಲ್ ಬಳಿ ಬೃಹತ್ ಗಾತ್ರದ ಮರ ರಸ್ತೆಗೆ ಉರುಳಿ ಬಿದ್ದಿತ್ತು. ಅದರಲ್ಲೂ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ. ಸ್ಮಾರ್ಟ್ ಸಿಟಿ ಕಾಮಗಾರಿ ವೇಳೆ ಮರಗಳ ಬಗ್ಗೆ ಕಾಳಜಿ ವಹಿಸಿ ಕಾಮಗಾರಿ ನಿರ್ವಹಿಸಿದ್ದರೆ ಇಂತಹ ಅನಾಹುತ ಸಂಭವಿಸುವುದು ತಪ್ಪುತ್ತದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.